ಬೊಳ್ಳೆ ಮೂವೀಸ್ ಮತ್ತು ಅಬಿಕಾ ಪ್ರೊಡಕ್ಷನ್ ಅಡಿಯಲ್ಲಿ ಅರ್ಜುನ್ ಕಾಪಿಕಾಡ್ ನಿರ್ದೇಶನದಲ್ಲಿ ತಯಾರಾದ ಬಹುನಿರೀಕ್ಷೆಯ ತುಳು ಸಿನಿಮಾ ಅಪತರ ಆಗಸ್ಟ್ 18ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಈಗಾಗಲೇ ಚಿತ್ರ ಬಿಡುಗಡೆಗೆ ಚಿತ್ರತಂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಅಪತರ ರಥ ಕರಾವಳಿಯಾದ್ಯಂತ ಸಂಚರಿಸಿ ಪ್ರಮೋಷನ್ನಲ್ಲಿ ತೊಡಗಿದ್ದಾರೆ. ಕೋಸ್ಟಲ್ ವುಡ್ನ ಬಹುನಿರೀಕ್ಷೆಯ ಸಿನಿಮಾ ಅಪತರ. ಈ ಸಿನಿಮಾವನ್ನ ನಿಖಿಲ್ ಕೀರ್ತಿ ಸಾಲ್ಯನ್ ನಿರ್ಮಿಸಿದ್ದಾರೆ. ಅಪತರ ಹಾಸ್ಯ ಸಿನಿಮಾದ ಕಥೆಯನ್ನ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ರಚಿಸಿ ಅಭಿನಯಿಸಿ ತುಳುನಾಡ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ಅಭಿನಯದ ಜೊತೆಗೆ ಮೊಟ್ಟಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ಸಂಬಲಾತಿ ಜನ ಕಾಸಿ ಜೆಂಡ ಎನ್ನೊಟ್ಟಿಗೆ ಬೇತೆ ಮೂಜಿ ಉಂಡು ತಾರಾಂಗಣದಲ್ಲಿ ನವೀನ್ ಟಿ ಪಡೀಲ್, ಅರವಿಂದ್ ಪೋಳಾರ್, ಭೋಜರಾಜ್ ವಾಮಂಜೂರು, ಸಾಯಿ ಕೃಷ್ಣ, ಶನಿಲ್ ಗುರು, ಚೇತನ್ ರೈಮಾಣಿ, ಲಕ್ಷ್ಮೀಶ್, ಸುನಿಲ್ ಚಿತ್ರಾಪುರ ಮತ್ತು ನಾಯಕ ನಟಿಯಾಗಿ ಗಾನಾ ಭಟ್, ಕ್ರಿಸ್ಟಿನಾ ನಟಿಸಿದ್ದಾರೆ. ಇನ್ನು ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ವಿಷ್ಣು ಪ್ರಸಾದ್, ಜೇಕೋಬ್, ಕಾರ್ಯಕಾರಿ ನಿರ್ಮಾಪಕರಾಗಿ ಸಂದೀಪ್ ಶೆಟ್ಟಿ ಕೆಲಸವನ್ನ ಮಾಡಿದ್ದಾರೆ. జనుల రూముడ్ నికలో ముజ్జన మూజత్ ಸರ್ ಮೂಲ ಮೂಚನ ಒರಿ ಬೆಂದ್ರಡ್ ಮಿಯೊಂದಲೆ ಸರ್ ಎಂಕತೋಡು. ಬೊಳ್ಳೆ ಮೂವೀಸ್ನಲ್ಲಿ ತಯಾರಾಗುವ ಸಿನಿಮಾಗಳೆಂದ್ರೆ ಪ್ರೇಕ್ಷಕರಲ್ಲಿ ವಿಶೇಷ ಕುತೂಹಲ, ಆಸಕ್ತಿಯೂ ಇದೆ. ಇದೀಗ ಬಹುನಿರೀಕ್ಷೆಯ ಅಪತರ ಸಿನಿಮಾ ಆಗಸ್ಟ್ 18ರಂದು ಕರಾವಳಿಯ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದ್ದು, ಈಗಾಗಲೇ ಚಿತ್ರತಂಡ ಜಿಲ್ಲೆಯಾದ್ಯಂತ ಸಿನಿಮಾದ ಪ್ರಮೋಷನ್ನಲ್ಲಿ ತೊಡಗಿಕೊಂಡಿದ್ದಾರೆ. ಚಿತ್ರದ ಇಂಟ್ರೋ ಟೀಸರ್, ಟ್ರೇಲರ್ ಮತ್ತು ಸಾಂಗ್ ಬಿಡುಗಡೆಗೊಂಡಿದ್ದು, ತುಳುನಾಡಿನ ಜನತೆ ಈಗಾಗಲೇ ಚಿತ್ರವನ್ನ ಮೆಚ್ಚಿದ್ದು ಸಿನಿಮಾ ರಿಲೀಸ್ಗೆ ಕಾತರದಿಂದ ಕಾಯುತ್ತಿದ್ದಾರೆ. ಇಂಕಿನ ಸ್ಟೋರಿ ಪೂರ ಕೇಂಡ ಅಕ್ಕಲ್ ತಪ್ಪು ಉಂತ್ಲೇ ನಾನು ಒಂಚೂರುಪ್ಪುನು ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.